ಮಂಗಳೂರಿನ ಪ್ರತಿಷ್ಠಿತ ರೇಡಿಯೋ ಚಾನೆಲ್ಗಳಲ್ಲಿ ಒಂದಾದ ರೆಡ್ ಎಫ್ಎಂನ ವತಿಯಿಂದ ರೆಡ್ ಚಾಪು ನಡೆಯಿತು. ರೆಡ್ ಎಫ್ಎಂ ರೆಡ್ ಚಾಪುವಿನ ಮೊದಲ ಕ್ಯಾಟಗರಿಯಾಗಿರುವ ಬೆಸ್ಟ್ ಬಿರಿಯಾನಿ ಇನ್ ಮ್ಯಾಂಗ್ಳೂರ್ನಲ್ಲಿ ಜನ ನಾಮಿನೇಟ್ ಮಾಡಿರುವ 3 ಬೆಸ್ಟ್ ಹೋಟೆಲ್ಗಳಾದ ಬಂದರ್ನ ಬಾಂಬೆ ಲಕ್ಕಿ ರೆಸ್ಟೋರೆಂಟ್, ಕಂಕನಾಡಿಯ ರಾಯಲ್ ದರ್ಬಾರ್ ರೆಸ್ಟೋರೆಂಟ್ ಮತ್ತು ಇನ್ನೊಂದು ಕಂಕನಾಡಿಯ ಬಿರಿಯಾನಿ ಪ್ಯಾರಡೈಸ್ಗೆ ರೆಡ್ ಎಫ್ಎಂನ ಆರ್ಜಿಗಳಾದ ಆರ್ಜೆ ತ್ರಿಶೂಲ್, ಆರ್ಜೆ ಪ್ರಸನ್ನ ಮತ್ತು ಸೀನಿಯರ್ ಪ್ರೊಡ್ಯೂಸರ್ ಯಶ್ ರಾಜ್ ಭೇಟಿ ನೀಡಿದ್ರು. ಜನ ರೆಡ್ ಎಫ್ಎಂ ಆಪ್ ಡೌನ್ಲೋಡ್ ಮಾಡಿ ವೋಟ್ ಮಾಡಿ ಈ 3 ಹೋಟೆಲ್ಗಳಲ್ಲಿ ಯಾರು ನಂಬರ್ 1 ಎಂದು ಅಭಿಪ್ರಾಯ ತಿಳಿಸಿ ಎಂದು ಹೇಳಿದ್ರು. ರೆಡ್ ಎಫ್ ಎಂ ಇಂಡಿಯಾ ಆ್ಯಪ್ ಮೂಲಕ ತುಂಬಾನೇ ಜನ ನಮ್ಮ ಮ್ಯಾಂಗ್ಳೂರಿಯನ್ಸ್ ಬೇರೆ ಬೇರೆ ವಿಷಯಗಳಿಗೆಲ್ಲ ನಾಮಿನೇಷನ್ಸ್ ಕಳಿಸಿದ್ದಾರೆ. ಅದರಲ್ಲಿ ನಮ್ಮ ಫಸ್ಟ್ ಕ್ಯಾಟಗರಿ ಯಾವುದು ಅಂತ ಹೇಳಿದ್ರೆ ಬೆಸ್ಟ್ ಬಿರಿಯಾನಿ. ಎಸ್, ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ಲ. ಎಸ್, ಬೆಸ್ಟ್ ಬಿರಿಯಾನಿ. ನಮ್ಮ ಮಂಗಳೂರಲ್ಲಿ ಬೆಸ್ಟ್ ಬಿರಿಯಾನಿ ಸಿಗುವಂಥ ಪ್ಲೇಸ್ಗಳು ಯಾವುದು ಅನ್ನೋದನ್ನ ತುಂಬ ಜನ ನಾಮಿನೇಟ್ ಮಾಡಿದ್ದಾರೆ. ಅದರಲ್ಲಿ ಟಾಪ್ 3 ಯಾವುದು ಅಂತ ಕೇಳಿದರೆ ಮೊದಲನೇದು ನಾವೀಗ ಬಂದಿರುವಂಥದ್ದು ಬಾಂಬೆ ಲಕ್ಕಿ ರೆಸ್ಟೋರೆಂಟ್. ಜನ ಯಾಕೆ ನಾಮಿನೇಟ್ ಮಾಡಿದ್ದಾರೆ ಅನ್ನೋದನ್ನ ಹೇಳೋದಕ್ಕೂ ಮುಂಚೆ ರೆಡ್ ಎಫ್ ಎಂನ ಮಹಾ ಚಾಪು ಈ ವರ್ಷ ರೆಡ್ ಎಫ್ ಎಂನ ಮಹಾ ಚಾಪು ಇನ್ನಷ್ಟು ಗ್ರ್ಯಾಂಡ್ ಆಗಿ ನಗರದ ಬೆಸ್ಟ್ ನಗರಗಳಲ್ಲೇ ಬೆಸ್ಟ್ ಆಗುತ್ತೆ. ಪವರ್ಡ್ ಬೈ ವಿಮಲ್ ಮಾತು ಮಾತಲ್ಲೇ ಕೇಸರಿ ಇನ್ ಅಸೋಸಿಯೇಷನ್ ವಿತ್ ಕ್ಯಾಟ್ ಸೆಂಟರ್, MG ರೋಡ್ ಅಂಡ್ ಕಾರ್ಕಳ. ಪವನ್ ಕಾಚಿಮಡ್ಕ, ವಿ4 ನ್ಯೂಸ್ 10 ಪೋಸ್ಟ್ 7 ಮಂಗಳೂರು.